ಮಾಡ್ತಾ ಇದ್ದೇವೆ. ಹಸಿವೆ ಆಯ್ತು ಅಂತ ಆದ್ರೆ ನರಮಾಂಸ ಭಕ್ಷಣೆ ನಮ್ಮ ದಿನನಿತ್ಯದ ಉದ್ಯೋಗ. ಎಂದಿನಂತೆ ಇಂದು ಕೂಡ ಹಾಯಾಗಿ ಗುಹೆಯಲ್ಲಿ ಕುಳಿತಾ ಇದ್ದೇವೆ. ಏನದು ಕೋಲಾಹಲ? ಎಂಬ ಹಾಗೆ ನಮಗೆ ಯೋಚನೆ ಇತ್ತಣ್ಣ. ಮೇಲೆ ಹೋಗುವುದಲ್ಲ, ಕೆಳಕ್ಕೆ ಇಳಿಯುವುದು. ಮೇಲೆ ಅಂದ್ರೆ ಸ್ವರ್ಗಕ್ಕೆ, ಹೌದಣ್ಣ. ಕೆಳಕ್ಕೆ ಅಂದ್ರೆ ಪಾತಾಳಕ್ಕೆ. ಎಲ್ಲಿಗೂ ಹೋಗಬೇಕು ಅಂತ ಇಲ್ಲ. ಆದ್ರೆ ಈ ಕ್ಷಣದಲ್ಲೊಂದು ವಿಶೇಷತೆ. ಹೇಳು. ನಮ್ಮನ್ನ ಅರಸುತ್ತಾ ಯಾರು ಬಂದಿದ್ದಾರಂತೆ, ಅವರನ್ನ ಕಾಣುವುದಕ್ಕೆ ಮುಂದುವರಿಯುವ.
ಸುರವನ್ನೇ ನಲಗಿಸುತ್ತಾ ಇದ್ದೀರಿ. ಆಕಾಶವನ್ನೇ ನೆಲ ಕಪ್ಪಳಿಸುವಂತೆ ನಿಮ್ಮ ಅಟ್ಟಹಾಸಕ್ಕೆ ಯಾರಾದರೂ ಬೆರಗಾಗಲೇಬೇಕು. ಎಲ್ಲ ರಾಕ್ಷಸರೇ, ಯಾರು ನೀವು? ನನ್ನ ಹೆಸರು ಕಾಳಮಹಿಷ. ಬಣ್ಣ ನೋಡುವಾಗ ಗೊತ್ತಾಗುದಿಲ್ವಾ? ಕಪ್ಪಾಗಿದ್ದಿ. ಕಪ್ಪಾದ್ರೂ ಲಕ್ಷಣ ಗೊತ್ತುಂಟ? ಇವ ಹಾಗಲ್ಲ, ಕರಾಳ ಮಹಿಷ. ನರಭಕ್ಷಣೆಯೇ ನಮ್ಮ ಉದ್ದೇಶ. ಆದ್ದರಿಂದ ನಿನ್ನ ಸೇನೆಯನ್ನು ಮುತ್ತಿದ್ದೇವೆ. ಸಾಮರ್ಥ್ಯ ಉಂಟು. ಅದೆಷ್ಟೋ ವರ್ಷಗಳು ಸಂದು ಹೋದವು. ಜಯ ಯಾರಿಗೆ ಸೋಲು ಯಾರಿಗೆ ಎನ್ನುವ ನಿರ್ಣಯವಾಗಲಿಲ್ಲ. ಹಾಗಾದ್ರೆ ನಾವು ಯಾರು? ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಶತ್ವ ಎನ್ನುವ ಅಷ್ಟಸಿದ್ಧಿಗಳನ್ನು ಕರಗತಗೊಳಿಸಿಕೊಂಡವರು. ಈ ಕ್ಷಣದಲ್ಲಿ ಮಾಯಾರೂಪವನ್ನು ತಳೆದು ತೊಡಗಿಸಿಕೊಂಡಿದ್ದಾರಂತಾದ್ರೆ ಕಾಕತೀಯ ಕಾಕತೀಯ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಾ ರಕ್ಷಾ ಕಾಕತೀಯ. ಅಯ್ಯೋ ದೇವರೇ, ನನ್ನನ್ನು ಮೊದಲೇ ಕೇಳುವುದಿಲ್ಲ, ಈಗ ಇನ್ನೂ ಕೇಳುವುದಿಲ್ಲ, ಅಷ್ಟೇ ಹೋಗುದು. ಅಯ್ಯ, ನಾವು ಇಲ್ಲಿದ್ದವರು ಎನ್ನುವ ಹಾಗೆ ಭಾವಿಸಬೇಡ. ನೀನು ಇಲ್ಲಿರಬೇಕಾದವನಲ್ಲ, ಗೊತ್ತಾಯ್ತು. ಹೌದು, ಕೈಲಾಸ ಪರ್ವತದಲ್ಲಿದ್ದಂತಹ ನಾವು ನಿಜವಾಗಿ ಇಲ್ಲಿಯವರಲ್ಲ.
ಅದು ಗೊತ್ತಾಗ್ತದೆ. ಇಲ್ಲಿಗೆ ಬಂದದ್ದು ಹೌದಾ? ಹೇಗೆ ಬಂದದ್ದು? ಹೇಗೆ? ನಮ್ಮ ದುರ್ಬುದ್ಧಿಯಿಂದ. ದುರ್ಬುದ್ಧಿ ನಿನ್ನನ್ನು ನೋಡುವಾಗಲೇ ನನಗೆ ಗೊತ್ತಾಗಿದೆ. ಯಾಕೆ? ಯಾಕೆ? ಪ್ರಮತ ಹಾಗೂ ಭೈರವ ನಾಮಕರಾದಂತಹ ಪ್ರಮತಾದಿ ಗಣಗಳು ನಾವು ಕೈಲಾಸದ ಲೋಕದಲ್ಲಿ ತವರು. ಹೌದು. ನಂದಿಯ ರೂಪವನ್ನು ಕಂಡಂತಹ ನಮಗೆ ಅಣಕಿಸಬೇಕು ಎನ್ನುವ ಹಾಗನ್ನಿಸಿತು. ಯಾಕಂದ್ರೆ ನಮ್ಮಲ್ಲಿದ್ದಂತಹ ರೂಪದ ಮದ, ಆದ್ದರಿಂದ ಆತನನ್ನು ಅಣಕಿಸಿದೆವು. ಅವ ಘೋರವಾದ ಶಾಪವನ್ನು ಕೊಟ್ಟ. ಭೂಲೋಕದಲ್ಲಿ ಪಶುರೂಪದ ರಾಕ್ಷಸರಾಗಿ ಜನಿಸಿ. ಹಾಗಾದ್ರೆ ನಮಗೆ ಮುಕ್ತಿ ಯಾವಾಗ? ನನ್ನ ಭಕ್ತನೇ ಮತ್ತೊಬ್ಬ ಪರಮೇಶ್ವರನ ಭಕ್ತನಾಗಿ ಕಾಕತೀಯ ನಾಮಕನಾಗಿ ಹುಟ್ಟಿ ಬರ್ತಾನೆ. ಅಂತವನ ಶರಾಘಾತ ನಿಮ್ಮ ಮೇಲೆ ಯಾವಾಗ ಆಗುತ್ತದೋ ಆ ಹೊತ್ತಿಗೆ ನಿಮಗೆ ಸ್ವರೂಪ ಜ್ಞಾನ ಬರ್ತದೆ ಅಂತ. ನಿನ್ನ ಬಾಣ ತಾಗಿದ ಆ ಕ್ಷಣದಲ್ಲಿ ನಾವೇನು ಎನ್ನುವಂತಹ ಜ್ಞಾನ ನಮಗಾಗ್ತಾ ಇದೆ. ಪ್ರಭೋ, ನಮಗೂ ಸಾಕು ಅಂತ ಆಗಿದೆ. ಒಮ್ಮೆ ಕೈಲಾಸಕ್ಕೆ ಹೋಗುವುದಕ್ಕೆ ಅನುವು ಮಾಡಿಕೊಟ್ರೆ ಸಾಕು ಸ್ವಾಮಿ. ಲೋಕದ ಒಳಿತಿಗಾಗಿ ಶ್ರಮಿಸುತ್ತಿರುವಂತಹ ಶಿವಗಣಗಳು ತಾವು. ಹೌದು. ಆದರೆ ನಿಮ್ಮನ್ನು ಕಳಿಸುವುದರ ಮೂಲಕ ಇಲ್ಲಿಯೂ ಸ್ವಲ್ಪ ಏಳಿಗೆ ಆಗಬೇಕು. ಅದು ದೇವರ ಲೀಲೆ ಇರಬೇಕು. ಹೌದು. ಅಂತೂ ನನ್ನಿಂದಲಾಗಿ ನಿಮಗೆ ಶಾಶ್ವತವಾಗಿರುವಂತಹ ಕೈಲಾಸ ಲೋಕವನ್ನು ಸೇರಿಕೊಳ್ಳುವುದಕ್ಕಾಗುತ್ತದೆ ಅಂತಾದ್ರೆ ಇದೆಲ್ಲಕ್ಕೂ ಕಾರಣ ಶಿವಲೀಲೆ, ಶಿವಲೀಲೆ, ಶಿವಲೀಲೆ. ಹಾಗಾದ್ರೆ ನಾವು ಹೋಗುತ್ತೇವೆ.